ಕೋಸ್ಟಲ್ ವುಡ್ ಆರ್ಟಿಸ್ಟ್ ಅಂಡ್ ಟೆಕ್ನಿಷಿಯನ್ಸ್ ಕಲ್ಚರಲ್ ಅಸೋಸಿಯೇಷನ್ ವತಿಯಿಂದ ಮೇ 10 ರಿಂದ 12 ರವರೆಗೆ ನಡೆಯಲಿರುವ ಕೋಸ್ಟಲ್ ವುಡ್ ಪ್ರೀಮಿಯರ್ ಲೀಗ್ಗೆ ಎಲ್ಲ ಸಿದ್ಧತೆಗಳು ಭರದಿಂದ ನಡೆಯುತ್ತಿದೆ. ಸಿಪಿಎಲ್ ಸೀಸನ್ 3 ನಲ್ಲಿ ಭಾಗವಹಿಸುವ ತಂಡಗಳು ಈಗಾಗಲೇ ಭರ್ಜರಿ ತಯಾರಿಯಲ್ಲಿ ತೊಡಗಿಸಿಕೊಂಡಿವೆ. ಟೂರ್ನಮೆಂಟ್ನಲ್ಲಿ ಪಾಲ್ಗೊಳ್ಳುತ್ತಿರುವ ತಂಡ ಅಬ್ಬಕ್ಕ ವಾರಿಯರ್ಸ್ನ ಜೆರ್ಸಿ ಬಿಡುಗಡೆ ಸಮಾರಂಭ ಇಂದು ಮಂಗಳೂರಿನ ಹೋಟೆಲ್ ಓಷನ್ ಪರ್ಲ್ನಲ್ಲಿ ನಡೆಯಿತು. ಖ್ಯಾತ ಕಿರುತೆರೆ ನಟಿ ವೈಷ್ಣವಿ ಅವರು ತಂಡದ ಜೆರ್ಸಿಯನ್ನ ಬಿಡುಗಡೆಗೊಳಿಸಿದರು. ನಾನು CPL IPL ಅಷ್ಟೇ ಯಶಸ್ವಿ ಆಗಲಿ ಅಂತ ವಿಶ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಸೊ ಇದೊಂದು ಒಳ್ಳೆ ಆಪರ್ಚುನಿಟಿ ಎಲ್ಲ ಕಲಾವಿದರಿಗೂ ಅಲ್ಲಿ ಕೆಲಸ ಮಾಡೋ ತಂತ್ರಜ್ಞರಿಗೂ. ಬಿಕಾಸ್ ನಮಗೆ ಶೂಟಿಂಗ್ ಅಂತ ಅಲ್ಲೇ ಬ್ಯುಸಿ ಇರ್ತೀವಿ, ನಮ್ಮ ಕೆಲಸ ಅಂತ ಅಲ್ಲೇ ಮುಳುಗೋಗ್ಬಿಟ್ಟಿರ್ತೀವಿ. ಇದೊಂಥರ ಎಂಟರ್ಟೈನ್ಮೆಂಟ್. ಸೊ ಥ್ಯಾಂಕ್ ಯು ಸೋ ಮಚ್ ನೀವು ಆರ್ಗನೈಸ್ ಮಾಡಿದ್ದಕ್ಕೆ. ಈ ಸಂದರ್ಭ ಆಸ್ಕರ್, ಪಮ್ಮಿ ಕೊಡಿಯಾಲ್ಬೈಲ್, ರೂಪೇಶ್ ಶೆಟ್ಟಿ, ಮೋಹನ್ ಕೊಪ್ಪಾಲ, ರಾಜೇಶ್ ಅಳಪೆ, ಲಕ್ಷ್ಮೀಶ್, ಧನ್ರಾಜ್ ಮತ್ತಿತರರು ಉಪಸ್ಥಿತರಿದ್ದರು.